ಬ್ರಿಟನ್ನ ಮೂಡಣ ಲಂಡನ್ ಭಾಗದಲ್ಲಿ ಭಾರತೀಯ ವ್ಯಕ್ತಿಯೊಬ್ಬ ಸಣ್ಣ ಹೆಣ್ಣು ಮಕ್ಕಳನ್ನ ಹಾಗೂ ದೊಡ್ಡವರನ್ನ ಅತ್ಯಾಚಾರ ಮಾಡುತ್ತಿದ್ದ ಆರೋಪದಲ್ಲಿ ಸಿಕ್ಕಿಬಿದ್ದು ಈಗ ಸಾಬೀತಾಗಿ 22 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ. ಲಂಡನ್ನಲ್ಲಿ ಶಿಕ್ಷೆಗೊಳಗಾದವನು 26 ಪ್ರಾಯದ ವಿರುಜ್ ಪಟೇಲ್. 2018ರಿಂದ ಎಂದರೆ 18-19 ಪ್ರಾಯದಿಂದಲೇ ಈತ ಅತ್ಯಾಚಾರ ಪ್ರಕರಣದಲ್ಲಿ ಈಡುಗೊಂಡುದಾಗಿ ಹೇಳಲಾಗಿದೆ. 31ರ ಕಿಶಾನ್ ಪಟೇಲ್ ತಮ್ಮನ ಕುಕೃತ್ಯವನ್ನ ವಿಡಿಯೋ ಮಾಡಿದ್ದ. ಅವನ್ನೆಲ್ಲ ಕೆಡಿಸಲಾಗಿತ್ತು. ಆದರೆ ಒಂದರಲ್ಲಿ ಬೆದರಿ ಕೂಗುವ ಬಾಲಕಿ ಮತ್ತು ಅಪರಾಧಿಯ ಮುಖ ಒಂದು ಕ್ಷಣ ಮಿಂಚಿ ಮರೆಯಾಗಿತ್ತು. ತನಿಖಾ ತಂಡವು ಸಕಲವನ್ನ ಚಾಲಾಡಿ 2024ರಲ್ಲಿ ವಿಪುಲ್ನನ್ನ ಬಂಧಿಸಿ ಆತನ ಕುಕೃತ್ಯವನ್ನ ಸಾಬೀತು ಮಾಡಿದೆ. ಲಂಡನ್ನ ಸ್ನಾಸ್ಬ್ರೂಕ್ ಪ್ರಿಸನ್ ಕೋರ್ಟ್ ವಿಪುಲ್ಗೆ 22 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದೆ. ಇದನ್ನ ವಿಡಿಯೋ ಮಾಡಿದ್ದ ಆತನ ಅಣ್ಣ ಕಿಶನ್ ಪಟೇಲ್ಗೆ 15 ತಿಂಗಳ ಸೆರೆಮನೆ ಶಿಕ್ಷೆ ವಿಧಿಸಲಾಗಿದೆ. ಮೆಟ್ರೋಪಾಲಿಟನ್ ಪೊಲೀಸರು 8 ತಿಂಗಳಿಂದ ತೀವ್ರ ತನಿಖೆಯನ್ನ ನಡೆಸಿ ಆರೋಪಿಗಳ ಡಬಲ್ ಬದುಕನ್ನ ಬಯಲಿಗೆಳೆದಿದ್ದಾರೆ. ಮುಖ್ಯವಾಗಿ 13ರ ಬಾಲಕಿಯೊಬ್ಬಳ ಮೇಲೆ ಹಲ್ಲೆ ಮಾಡಿ ಅತ್ಯಾಚಾರ ಎಸಗಲಾಗಿದೆ. ಸುಮಾರು 10ರಷ್ಟು ಅತ್ಯಾಚಾರ ಪ್ರಕರಣ ನಡೆದಿರುವುದು ತಿಳಿದು ಬಂದಿದೆ. ಮಂಗಳೂರಿನ ಬಿಜೆ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.